ವಿಟ್ಲದ ಅಡ್ಡನಡ್ಕದ ಜನತಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜನತಾ ವಿದ್ಯಾಸಂಸ್ಥೆಗಳ ಸಂಯುಕ್ತ ವಾರ್ಷಿಕೋತ್ಸವ, ಜನತಾ ವಿದ್ಯಾಸಂಸ್ಥೆಗಳ ಸ್ಥಾಪಕ ದಿನಾಚರಣೆ, 80 ಲಕ್ಷ ರೂಪಾಯಿಗಳ ವೆಚ್ಚದ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿರುವ ಅಡ್ಯನಡ್ಕ ವಿದ್ಯಾವರ್ಧಕ ಸಂಘದಡಿಯಲ್ಲಿರುವ ಜನತಾ ವಿದ್ಯಾಸಂಸ್ಥೆಗಳ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆ, ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆ, ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜುಗಳು ಸೇರಿದಂತೆ 4 ವಿದ್ಯಾಸಂಸ್ಥೆಗಳು ಕಾರ್ಯಾಚರಿಸುತ್ತಿದೆ. 1994ರಲ್ಲಿ ಪದವಿ ಪೂರ್ವ ಕಾಲೇಜು ಹಾಗೂ 1965ರಲ್ಲಿ ಪ್ರೌಢಶಾಲೆಯು ಪ್ರಾರಂಭಿಸಲಾಯಿತು. ಇಲ್ಲಿಗೆ ಕರ್ನಾಟಕ ಹಾಗೂ ಕೇರಳ ಭಾಗದಿಂದ 100 ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ವಿವಿಧ ಸಂಘದ ಸಂಸ್ಥೆಗಳ ದಾನಿಗಳ ಸಹಕಾರದಲ್ಲಿ 80 ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ 9 ತರಗತಿ ಕೊಠಡಿಗಳುಳ್ಳ ಕಟ್ಟಡವನ್ನು ಉದ್ಘಾಟಿಸಲಾಯಿತು. 2 ಹಂತದ ಈ ಒಂದು ಕಟ್ಟಡವನ್ನು ಕಟ್ಟಲಾಯಿತು. ಇದಕ್ಕೆ ಊರ ಪರವರ ಮಹನೀಯರು, ಸಂಘ ಸಂಸ್ಥೆಗಳು, ದಾನ್ಯ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಕ್ಯಾಂಪು ಇರ್ಬೋದು, ಆನಂತರ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಮತ್ತು ಈಗಿನ ವಿದ್ಯಾರ್ಥಿಗಳು, ನಿವೃತ್ತ ಅಧ್ಯಾಪಕರು, ಆಡಳಿತ ಮಂಡಳಿ, ಈಗಿನ ಅಧ್ಯಾಪಕರು, ಹೀಗೆ ಅದು ಪರಿಚಯ ಇರುವವರು, ಪರಿಚಯ ಇಲ್ಲದವರು ಎಲ್ಲರೂ ಕೂಡ ಇದಕ್ಕೆ ತಮ್ಮ ಸಹಾಯ ಹಸ್ತವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬ್ಯಾಂಕ್ ಮಂಗಳೂರು ಕೇಂದ್ರ ಕಚೇರಿ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್ ರಾವ್ ಬಿ ಉದ್ಘಾಟಿಸಿದರು. ಕ್ಯಾಂಪ್ಕೋ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಸುರೇಶ್ ಭಂಡಾರಿ ಎಂ ಭಾಗವಹಿಸಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಂದ ನೃತ್ಯ, ನಾಟಕ, ಹಾಡು, ರೂಪಕ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳೇ ಭಾಗವತರಾಗಿ ಅಭಿನಯಿಸಿದ ಲವಕುಶರ ಕಾಳಗ, ಯಕ್ಷಗಾನ ಬಯಲಾಟ ನಡೆಯಿತು. ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಬಂಟ್ವಾಳ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಶಿವಪ್ರಕಾಶ್ ಮಾತನಾಡಿ, ಉತ್ತಮ ಶಿಕ್ಷಣ ನೀಡುವುದರಿಂದ ಒಂದು ಸಮಾಜದ ಜನರ ಜೀವನ ಮಟ್ಟವನ್ನು ಸುಧಾರಿಸಬಹುದು. ಜೀವನಾವಶ್ಯಕತೆಗೆ ಅನುಗುಣವಾಗಿ ಗುಣಾತ್ಮಕ ಮತ್ತು ಗಣಾತ್ಮಕ ವಿದ್ಯಾಭ್ಯಾಸ ಪಡೆಯುವುದು ವಿದ್ಯಾರ್ಥಿಗಳ ಆದ್ಯತೆಯಾಗಿರಲಿ ಎಂದು ನುಡಿದರು. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತೇಳಿ ಪರೀಕ್ಷೆಯ ಕಡೆಗೆ ಮುಖ ಮಾಡಿದ್ದೇವೆ. ಮಕ್ಕಳನ್ನು ರೆಡಿ ಮಾಡುವುದು ಪರೀಕ್ಷೆಗೆ ಅಂತ ಆಗಿದೆ. SSLCಗೆ ಮಕ್ಕಳನ್ನು ರೆಡಿ ಮಾಡುವುದು ನಾವು ಪರೀಕ್ಷೆ ದೃಷ್ಟಿಯಿಂದಲೇ ಆಗಿದೆ. PUCಗೆ ರೆಡಿ ಮಾಡುವುದು ಪರೀಕ್ಷೆಗಾಗಿಯೇ ಸಿದ್ಧತೆ ಮಾಡ್ತಾ ಇದ್ದೇವೆ. ಆದರೆ ನಾವು ಮಕ್ಕಳನ್ನು ಲೈಫಿಗೆ, ಅವರ ಜೀವನಕ್ಕೆ ನಾವು ಸಿದ್ಧತೆ, ಅವರನ್ನು ತಯಾರಿ ಮಾಡ್ತಿದ್ದೇವಾ ಅಂತ ಸ್ವಲ್ಪ ಯೋಚಿಸಬೇಕು ಅಂತ ಭಾವಿಸುವುದು. ಯಾಕಂದರೆ ಇಲ್ಲಿ ಪೋಷಕರು ತುಂಬ ಮಂದಿ ಇರುವ ಕಾರಣ ಹೆಚ್ಚಿನ ನಿಮಿಷ ನನ್ನ ಮಾತು ನಿಮಗೆ ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ. ಮುಖ್ಯ ಅತಿಥಿಯಾಗಿದ್ದ ವಿಠಲ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಬಿ ರಾಧಾಕೃಷ್ಣ ಭಟ್ ಮಾತನಾಡಿ, ವಿದ್ಯಾರ್ಥಿಗಳನ್ನು ಸಭ್ಯ ನಾಗರಿಕರನ್ನಾಗಿ ರೂಪಿಸುವುದು ಅಗತ್ಯವಿದೆ. ಸರ್ವತೋಮುಖ ಬೆಳವಣಿಗೆಯಿಂದ ಮಾತ್ರವೇ ಪರಿಪೂರ್ಣ ವ್ಯಕ್ತಿತ್ವವನ್ನು ಪಡೆಯಬಹುದು ಎಂದು ಹೇಳಿದರು. ಒಳ್ಳೆಯ ಹೆಂಡತಿಯನ್ನು ಪಡಿಬೇಕಾದ್ರೆ ಗಂಡ ಪುಣ್ಯ ಮಾಡಿರಬೇಕಂತೆ, ಒಳ್ಳೆಯ ಗಂಡನನ್ನು ಪಡಿಬೇಕಾದ್ರೆ ಹೆಂಡತಿ ಪುಣ್ಯ ಮಾಡಿರಬೇಕಂತೆ. ಹಾಗೆಯೇ ಒಳ್ಳೆಯ ವಿದ್ಯಾರ್ಥಿಗಳನ್ನು ಪಡಿಬೇಕಾದ್ರೆ ತಂದೆ ತಾಯಿ ಪುಣ್ಯ ಮಾಡಿರಬೇಕು, ಅಧ್ಯಾಪಕರು ಪುಣ್ಯ ಮಾಡಿರಬೇಕು. ಒಳ್ಳೆಯ ಅಧ್ಯಾಪಕರನ್ನು ಪಡಿಬೇಕಾದ್ರೆ ವಿದ್ಯಾರ್ಥಿಗಳು ಪುಣ್ಯ ಮಾಡಿರಬೇಕು. ಸಂಸ್ಥೆಗೆ ಸಂಬಂಧಿಸಿ ಹೇಳೋದಾದ್ರೆ ಒಳ್ಳೆಯ ಆಡಳಿತ ಮಂಡಳಿ ಸಿಗಬೇಕಾದ್ರೆ ಅಧ್ಯಾಪಕರು ಪುಣ್ಯ ಮಾಡಿರಬೇಕು. ಒಳ್ಳೆಯ ಅಧ್ಯಾಪಕ ಸಿಬ್ಬಂದಿ ಸಿಗಬೇಕಾದ್ರೆ ಅಥವಾ ಸಂಸ್ಥೆಯ ಸಿಬ್ಬಂದಿಗಳು ಸಿಗಬೇಕಾದ್ರೆ ಆಡಳಿತ ಮಂಡಳಿ ಪುಣ್ಯ ಮಾಡಿರಬೇಕು. ಅಡ್ಯನಡ್ಕ ಜನತಾ ವಿದ್ಯಾಸಂಸ್ಥೆಗಳ ಸಂಚಾಲಕಿ ಡಾ ಅಶ್ವಿನಿ ಕೃಷ್ಣಮೂರ್ತಿ, ಅಡ್ಯನಡ್ಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಗೋವಿಂದ ಪ್ರಕಾಶ್ ಸಾಯ, ಅಡ್ಯನಡ್ಕ ಜನತಾ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯ ಮಾಧವ ನಾಯ್ಕ್, ಜನತಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಟಿಆರ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಆಲಿ, V4 News 24/7, ವಿಟ್ಲ.